ಸರ್ವೇಭ್ಯೋ ನಮಸ್ತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕಮಕ್ತಂ ರತ್ನಾನಂ ಏಕದಂತಂ ಉಪಾಸ್ಮಹೇ. ವಿಘ್ನ ನಿವಾರಕನಾದಂಥ ಮಹಾಗಣಪತಿಗೂ ಗುರುವಿಗೂ ಪ್ರಾರ್ಥನೆ ಮಾಡ್ತಾ, ಇನ್ನು ನವಗ್ರಹಗಳು ನಮ್ಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ವೀಕ್ಷಕರೇ, ಎಂದಿನಂತೆ ಇವತ್ತು ಸಹಿತವಾಗಿ ಪ್ರಾತಃ ಕಾಲದಲ್ಲಿ ನಿರಂತರವಾಗಿ ಬರ್ತಾ ಇರುವಂಥ ನಿತ್ಯ ಭವಿಷ್ಯ ಯಾವ ರೀತಿಯಾಗಿದೆ, ಚಂದ್ರನ ಸಂಚಾರದಿಂದಾಗಿ ಯಾವ್ಯಾವ ರಾಶಿಯವರಿಗೆ ಇವತ್ತು ಶುಭ, ಯಾವ ಕೆಲಸವನ್ನು ಮಾಡ್ಬೋದು, ಬೇರೆ ಗ್ರಹಗಳಿಂದಾಗಿ ಏನು ತೊಂದರೆ ಇದೆ ಹೇಳುವಂಥ ಒಂದು ಜ್ಯೋತಿಷ್ಯದ ವಿಚಾರವನ್ನು ವಿಮರ್ಶನೆ ಮಾಡುವಂಥ ಸಣ್ಣ ಪ್ರಯತ್ನ ಅಲ್ವಾ. ನಮ್ಮ ಟಿ ವಿಯನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಮಹಾಬಲೇಶ್ವರ ಮಾಡ್ತಕ್ಕಂಥ ಶುಭಾಶಯಗಳು. ಎಂದಿನಂತೆ ಪ್ರಾರಂಭ ಮಾಡುವಂಥ ಪ್ರಮುಖವಾಗಿ ಪ್ರಥಮದಲ್ಲಿ ಮಾಡುವಂಥದ್ದು ಪಂಚಾಂಗ ಶ್ರವಣ. ದಿನಾಂಕ 5/8/2025 ಮಂಗಳವಾರ. ನೋಡಿ, ಮಂಗಳ ಅಂದರೆ ಶುಭ ಅಲ್ವಾ. ಎಲ್ಲದು ಮಂಗಳವಾಗಲಿ ಹೇಳುವಂಥದ್ದು, ದುರ್ಗೆಯನ್ನು ಆರಾಧನೆ ಮಾಡುವಂಥದ್ದು, ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು, ಸರಸ್ವತಿಯನ್ನು ಆರಾಧನೆ ಮಾಡುವಂಥ ಇವತ್ತಿನ ದಿವಸ ಮಂಗಳವಾರ ಆಳುವಂಥದ್ದು, ಅಂಗಾರಕನ ವಾರ. ಅದಕ್ಕೋಸ್ಕರವಾಗಿ ಸ್ವಸ್ತಿ ಶ್ರೀ ಶಾಲಿವಾನಗತ ಶಕ 1947ನೇ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ ಚಾಂದ್ರಮಾಸ ಹೇಳುವಂಥ ಶ್ರಾವಣ, ಅದೇ ರೀತಿಯಾಗಿ ಸೌರಮಾಸ ಕರ್ಕಾಟಕ, ಶುಕ್ಲಪಕ್ಷ ತಿಥಿ ಏಕಾದಶಿ. ವೈಷ್ಣವರಿಗೆ ಇವತ್ತಿನ ದಿವಸ ಉಪವಾಸದ ದಿವಸ. ನೋಡಿ, ಆ ಒಂದು ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥ ಶುಭ ದಿನ ಹೇಳುವಂಥದ್ದು ಏಕಾದಶಿ. ನಿತ್ಯ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ, ಭದ್ರಕರಣ, ವೈದ್ಯತಿ ನಾಮ ಯೋಗ. ಇನ್ನು ಒಳ್ಳೆಯ ಕೆಲಸ, ಯಾವುದೋ ಒಂದು ಶುಭ ಕೆಲಸಕ್ಕೆ ನಾವು ಹೊರಡಬೇಕು, ಉದ್ಯೋಗಕ್ಕೆ ಹೊರಡಬೇಕು ಅನ್ನೋಂಥದ್ದು ಎಲ್ಲವರಿಗೂ ನಾವು ರಾಹುಕಾಲವನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ದಿನನಿತ್ಯದಲ್ಲಿ ನಮ್ಮ ವೃತ್ತಿ ಜೀವನಕ್ಕೆ ಬೇಕಾಗಿರುವಂಥದ್ದಕ್ಕೆಲ್ಲ ಶುಭ ಸಂದರ್ಭ ಆಳುವಂಥದ್ದು. ಕೆಲವೊಂದು ಶುಭ ಶೋಭನಾದಿ ಸಂದರ್ಭಗಳಲ್ಲಿ ಪ್ರಯಾಣ ಬೆಳೆಸಬೇಕಿದ್ರೆ ರಾಹುಕಾಲ ಗುಣಕವನ್ನು ನೋಡುವಂಥದ್ದು. ಆ ಸಂದರ್ಭದಲ್ಲಿ ಇವತ್ತಿನ ದಿವಸ ರಾಹುಕಾಲ ಮಧ್ಯಾಹ್ನ 3:33ರಿಂದ ಸಂಜೆ 5:07ರವರೆಗೆ. ಗುಳಿಕ ಕಾಲ ಮಧ್ಯಾಹ್ನ 12:25ರಿಂದ 1:59ರವರೆಗೆ. ಬೆಳಗ್ಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಇವನ್ನು ಬಿಟ್ಟು ಶುಭ ಕಾರ್ಯಕ್ಕೆ ತೆರಳಬಹುದು. ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ. ಇನ್ನು ಮೇಷರಾಶಿಯಿಂದ ಮೊದಲುಗೊಂಡು ಮೀನರಾಶಿಯ ಪರ್ಯಂತರವಾಗಿ ಚಂದ್ರನ ಸಂಚಾರ, ಬೇರೆ ಗ್ರಹಗಳ ಅಸ್ತಿತ್ವ, ಅದರಿಂದ ಬರುವಂಥ ಶುಭ ಅಶುಭ ಫಲಗಳ ವಿಶ್ಲೇಷಣೆ ಮಾಡುವಂಥ ಸಂದರ್ಭ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಎಂದಿನಂತೆ ತೃತೀಯದಲ್ಲಿ ಗುರು ಶುಕ್ರ, ವ್ಯಯಭಾವದಲ್ಲಿ ಶನಿ ಮಹಾತ್ಮನ ಸಂಚಾರ. ತೃತೀಯದಲ್ಲಿರುವಂಥದ್ರಿಂದಾಗಿ ವ್ಯಯದಲ್ಲಿರುವಂಥ ಶನಿಯಿಂದಾಗಿ ಧನ ವ್ಯಯಗಳು, ಅದೇ ರೀತಿಯಾಗಿ ಸ್ವಲ್ಪ ರೀತಿಯಾಗಿ ಮನೋಕ್ಲೇಶ ಹೇಳುವಂಥದ್ದು ಬರುತ್ತೆ. ಅಷ್ಟಮದಲ್ಲಿ ಚಂದ್ರ ಮಾಂದಿದೆ, ಅನಿಷ್ಟ, ರೋಗ ಭಯ, ಹೊಸದಾಗಿ ಯಾವುದೋ ರೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗಂತುಂಟು. ಪಂಚಮದಲ್ಲಿ ಕೇತು, ಬುದ್ಧಿನಾಶ. ನಿಮಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಈಶ್ವರ ಆರಾಧನೆ. ಈ ವರ್ಷ ಇಡೀ ಸಾಧ್ಯದಿದ್ರೆ ವಾರಕ್ಕೆ ಒಂದು ದಿವಸನೋ ಅಥವಾ ತಿಂಗಳಿಗೆ ಒಂದು ದಿವಸ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕವನ್ನು ಕೊಡುವಂಥದ್ದು. ವ್ಯಯಭಾವದಲ್ಲಿ ಶನಿಯ ಸಂಚಾರ ಇರುವಂಥ ಕಾರಣಕ್ಕಾಗಿ ಪರೀಕ್ಷೆ ಹೇಳುವಂಥದ್ದು ನಡೀತಾ ಇದೆ. ಗೆಲ್ಲುವಂಥದ್ದು ನಮ್ಮ ಕರ್ತವ್ಯ. ಶನಿ ಮಹಾತ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ತಾ ಈಶ್ವರ ಆರಾಧನೆಯನ್ನು ಮಾಡಲಿ, ಶುಭವಾಗಲಿ. ಎರಡನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ನಿರಂತರವಾಗಿ ಧನ ಪ್ರಾಪ್ತಿ, ಸುಖ, ಸಂತೋಷ ಎಲ್ಲದೂ ಇರುತ್ತೆ. ಆದರೆ ನೋಡಿ, ಶುಕ್ರ ಆಳ್ತಕ್ಕಂಥ ರಾಷ್ಟ್ರಾಧಿಪತಿ ಹೋಗಿ ದ್ವಿತೀಯದಲ್ಲಿ ವೈರಿಯಾಗಿರ್ತಕ್ಕಂಥ ದೇವಗುರುವಿನ ಜೊತೆಯಲ್ಲಿದ್ದಾನೆ. ಸಕ್ಕರೆ ಮೂಟೆ ಉಂಟು ಅಂಥೇಳಿ ಸಿಕ್ಕಿದ್ದನ್ನೆಲ್ಲ ತಿಂದುಬಿಟ್ರೆ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದುಂಟು. ಶುಕ್ರ ಅಂತ ಹೇಳಿದ್ರೆ ಪ್ರಮುಖವಾಗಿ ಮಧುಮೇಹ, ಶುಗರು, ಈ ರೀತಿಯ ಕಾಯಿಲೆಗಳ ಉಲ್ಬಣತೆ ಆಗುವಂಥದ್ದಿರುತ್ತೆ. ಏಕಾದಶಿಯಲ್ಲಿ ಶನಿ ಮಹಾತ್ಮ ಇದ್ದರೂ ಗುರುವಿನ ಮನೆ, ದ್ವಿತೀಯ ಸ್ಥಾನದಲ್ಲಿ ಗುರುವಿದ್ದರೂ ಹಣ ಆಳುವಂಥದ್ದು ಬರುತ್ತೆ. ಆದರೆ ಉಪಯೋಗ ಇರುವಂಥದ್ದಕ್ಕಲ್ಲ, ಆರೋಗ್ಯಕ್ಕೆ ಸುಮ್ಮನೆ ಯಾರಿಗೂ ವೈದ್ಯರಿಗೂ ಯಾರಿಗೂ ಹಣವನ್ನು ವ್ಯಯ ಮಾಡುವಂಥ ಸಾಧ್ಯತೆಗಳುಂಟು. ಸ್ವಲ್ಪ ಜಾಗ್ರತೆ ಇರಿ. ಊಟೋಪಚಾರಗಳಲ್ಲಿ, ಆಹಾರ ವಿಹಾರಗಳಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆ ಇರುವಂಥದ್ದು ಬೇಕು. ಏಕಾದಶಿಯಲ್ಲಿ ಶನಿ ಇರುವಂಥ ಕಾರಣಕ್ಕಾಗಿ ಸ್ಥಾನಲಾಭದೆ, ಸಪ್ತಮ ಚಂದ್ರಮಾಂದಿ, ಸುಖ ಇದ್ದರೂ ರಾಜಭಯ. ಆಯಿತಾ. ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ವಲ್ಪ ಜಾಗ್ರತೆ. ಚತುರ್ಥದಲ್ಲಿ ಕೇತು, ಚತುರ್ಥ ಸ್ಥಾನ ಕೇಂದ್ರ ಸ್ಥಾನ ಅಂತ ಹೇಳ್ತೇವೆ. ಅದರೊಳಗೆ ಕೇತು ಸ್ಥಿತವಾಗಿರುವಂಥದ್ದು ಸ್ವಲ್ಪ ಮಾನಹಾನಿ ಆಗುವಂಥದ್ದು, ಸಮಾಜದಲ್ಲಿ 10 ಜನರ ಎದುರಿಗೆ ನಿಮ್ಮನ್ನು ಅಪಮಾನ ಮಾಡುವಂಥದ್ದು, ಇದೆಲ್ಲ ಸಾಧ್ಯತೆಗಳು ವೃಷಭರಾಶಿಯವರಿಗೆ ಉಂಟು. ದುರ್ಗೆ ಆರಾಧನೆ ಮಾಡಿಕೊಳ್ಳಿ, ಜಗನ್ಮಾತೃಕೆಯ ಆರಾಧನೆ ಮಾಡುವಂಥದ್ರಿಂದಾಗಿ ಎಲ್ಲವೂ ಶುಭವಾಗುತ್ತೆ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಶುಕ್ರ, ವ್ಯಯಾಧಿಪತಿಯೂ ಕರ್ಮಾಧಿಪತಿಯೂ ಆಗಿರುವಂಥ ಗುರು ಶುಕ್ರರು ಸ್ಥಿತವಾಗಿದ್ದಾರೆ. ಸ್ವಲ್ಪ ರೀತಿಯಾಗಿ ಆರೋಗ್ಯ ಪೀಡೆ, ಕರ್ಮದಲ್ಲಿ 10ನೇ ಮನೆಯಲ್ಲಿ ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಶ್ರುತಿ ಜೀವನಂ ಭೂಷಣಂ ವಸ್ತ್ರಂ ವದೇ ದಶಮತತ್ಸುದಿ ಅಂತೇಳಿದ್ದಾರೆ. ಕರ್ಮಭಾವದಲ್ಲಿ ಶನಿಯ ಒಂದು ಸಂಚಾರ, ಸ್ವಲ್ಪ ದಾರಿದ್ರ್ಯತೆ, ಹಣ ಇದ್ದರೂ ಅಪವ್ಯಯಾಗಿ ಮತ್ತೆ ಸಾಲ ಮಾಡುವಂಥ ಸಾಧ್ಯತೆಗಳು. ದ್ವಿತೀಯದಲ್ಲಿ ರವಿ ಬುಧ ವಿತ್ತನಾಶ ಅಂತ ಹೇಳಿದ್ದಾರೆ, 2ನೇ ಮನೆಯಲ್ಲಿದ್ದಂಥ ಕಾರಣಕ್ಕಾಗಿ ನೋಡಿ ಉಷ್ಣ ಭಯ ಆಳುವಂಥದ್ದು ಉಂಟು. ಷಷ್ಠಮದಲ್ಲಿ ಚಂದ್ರಮಾಂದಿ ಇದ್ದಾರೆ, ಶತ್ರುನಾಶ ಇದ್ದರೂ ಜಾಗ್ರತೆ ಅವಶ್ಯಕತೆ ಬೇಕು. ಮಿಥುನ ರಾಶಿಯವರಿಗೆ ವಿಷ್ಣುವಿನ ಆರಾಧನೆಯನ್ನು, ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡುವಂಥದ್ದನ್ನು ಮರೆಯಬೇಡಿ. ಶುಭವಾಗಲಿ. ಮುಂದಿನ ರಾಶಿ ನೋಡೋಣ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ರವಿ ಬುಧ, ಉಷ್ಣ ಭಯ, ಆಯಾಸ. ರವಿ ಇದ್ದ ಕೂಡಲೇ ಅದೇ ರೀತಿಯಾಗುವಂಥದ್ದಲ್ವ. ಪ್ರಮುಖವಾಗಿ ವಿತ್ತನಾಶ, ಸ್ವಲ್ಪ ರೀತಿಯ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಬರುವಂಥದ್ದು. ವೇದದಲ್ಲಿ ಗುರು ಶುಕ್ರರಿದ್ದಾರೆ ನೋಡಿ. ಮನೋದುಃಖ, ವೈರಾಗ್ಯ, ಯಾವುದೂ ಬೇಡ ಜೀವನದಲ್ಲಿ, ಎಲ್ಲಾದರೂ ಹೊರಟು ಹೋಗುವ ಹೇಳುವಂಥ ಈ ರೀತಿಯಾಗುವಂಥ ಸಾಧ್ಯತೆಗಳು ಇರುತ್ತೆ. ಸಂಪತ್ತಿದ್ದರೂ ಒಳ್ಳೆಯ ವಿಚಾರಕ್ಕೆ ಖರ್ಚಾಗುವಂಥದ್ದಿದೆ. ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ದ್ವಿತೀಯ ಸ್ಥಾನದಲ್ಲೇ ವಿತ್ತ ಸ್ಥಾನದಲ್ಲೇ ಕೇತು, ಕಲಹಗಳಾಗುವಂಥದ್ದಿರದೆ. ಪಂಚಮದಲ್ಲಿ ಚಂದ್ರ ಮಾಂದಿ, ಬುದ್ಧಿನಾಶ, ಮನೋಕಾರಕನಿಗೂ ಬುದ್ಧಿನಾಶವನ್ನು ಮಾಡುವಂಥ ಸಾಧ್ಯತೆ ಇದೆ. ಚಂದ್ರ ಇದ್ದಂಥ ಕಾರಣಕ್ಕಾಗಿ ಶೋಕಭೀತಿ ಹೇಳುವಂಥದ್ದಿದೆ. ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡಿಕೊಂಡು ಬಿಡಿ, ಶುಭವಾಗತ್ತೆ. ಮುಂದಿನ ರಾಶಿ ವೀಕ್ಷಕರೇ, ಸಿಂಹರಾಶಿ. ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ರಾಹುವಿನ ದೃಷ್ಟಿ, ಅಷ್ಟಮದಲ್ಲಿ ಶನಿ ಮಹಾತ್ಮನಾಯ ಸಂಚಾರ ಅಲ್ವಾ. ಪ್ರಮುಖವಾಗಿ ನೋಡಿ, ಸಿಂಹರಾಶಿಯವರಿಗೆ ಜನ್ಮಕೇತುವಿನಿಂದಾಗಿ ಮನೋಭಯ, ಸ್ವಪ್ನಭೀತಿ, ಸಪ್ತಮ ರಾಹುವಿನಿಂದಾಗಿ ಉದ್ಯೋಗ ನಷ್ಟ ಅನ್ನುವಂಥದ್ದು, ಕಳತ್ರ ಪೀಡೆ ಹೇಳುವಂಥದ್ದು. ಅಷ್ಟಮದಸ್ಥೆಯ ತಾಕೇಟು ವಾತರೋಗಾದಿ ಪೀಡಿತ, ವಾತ ಸಂಬಂಧಪಟ್ಟಿರುವಂಥ ಪ್ರತಿಕೂಲತೆ, ಶಾರೀರಿಕವಾಗಿ ಉಲ್ಬಣವಾಗುವಂಥದ್ದುಂಟು. ಸಿಂಹರಾಶಿಯವರಿಗೆ ಚತುರ್ಥದಲ್ಲಿ ಚಂದ್ರ ನೋಡಿ ಮಾಂದಿ, ಮಂದರ ಮಗ ಮಾಂದಿಯು ಚಂದ್ರನ ಜೊತೆಯಲ್ಲಿ ಸ್ಥಿತವಾದಂಥ ಕಾರಣಕ್ಕಾಗಿ ಕೇಂದ್ರ ಭಾವದಲ್ಲಿ 4ನೇ ಮನೆಯಲ್ಲಿ ಮಾನಹಾನಿ. ಏಕಾದಶಿಯಲ್ಲಿ ಗುರು ಶುಕ್ರರಿದ್ದಾರೆ. ಕಾಯಲಕ್ಕೆ 2 ಗುರುಗಳಿದ್ದಾರೆ. ಅಷ್ಟೇ ಬಿಟ್ಟರೆ ಬಾಕಿ ಎಲ್ಲ ಗ್ರಹಗಳು ನಿಮ್ಮನ್ನು ಸ್ವಲ್ಪ ರೀತಿಯಾಗಿ ಪೀಡಿಸಲಿಕ್ಕೆ ಪ್ರಯತ್ನ ಉಂಟು. ಸಂಪತ್ತಿದ್ದರೂ ಜಾಗ್ರತೆ ಬೇಕು. ಆ ಸಂದರ್ಭ ಏನು ಮಾಡಬೇಕು? ವಿಘ್ನಗಳು ಬರ್ತಾ ಇದೆ ಅಂತಾದರೆ ವಿಘ್ನಕರ್ತನು ವಿಘ್ನಹರ್ತನು, ಆ ಒಂದು ಮಹಾಗಣಪತಿಯ ನೈವೇದ್ಯ ಪ್ರಿಯ ಮಹಾಗಣಪತಿ ಆರಾಧನೆ ಇವತ್ತು ಮಾಡಿಕೊಂಡು ಬಿಡಿ. ಸಿಂಹರಾಶಿಯವರಿಗೆ ಶುಭವಾಗಲಿ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕುಜ, ಅಧಿಕಾರ ನಷ್ಟ, ಸ್ವಲ್ಪ ರೀತಿಯಾಗಿ. ಕುಜ ಅಂತಂದ್ರೆ ಧೈರ್ಯಕಾರಕ, ಇದ್ದಿದ್ದನ್ನು ಇದ್ದಾಗಿ ಹೇಳಿಬಿಡ್ತೀರ, ಮತ್ತೇನಾಯಿತು ಅಂತದ್ದು ಗೊತ್ತಿಲ್ಲ. ಮೇಲಾಧಿಕಾರಿಗೂ ನಮಗಿಂತ ಹೈಯರ್ ಆಫೀಸರಿಗೂ ಕಂಡಿದ್ದನ್ನು ಆಫೀಸ್ನಲ್ಲಿ 10 ಜನರ ಮುಂದೆ ಹೇಳಿದರೆ ಅದನ್ನು ಸಲುವಾಗಿ ಸಮಯವನ್ನು ಸಾಧಿಸ್ತಾ ನಿಮ್ಮನ್ನು ಯಾವ ಸಂದರ್ಭದಲ್ಲಿ ತೆಗಿಬೇಕು ಅನ್ನೋಂಥದ್ದನ್ನು ಅಧಿಕಾರಿಗಳು ನೋಡ್ತಾ ಇರ್ತಾರೆ. ಸ್ವಲ್ಪ ಜಾಗ್ರತೆಗಳು ಬೇಕು. ಜನ್ಮಕುಶ ಅಧಿಕಾರ ನಷ್ಟ ಅಂತದ್ದು ಹೇಳಿದ್ದಾರೆ. ಸಪ್ತಮದಲ್ಲಿ ಶನಿಯ ದೃಷ್ಟಿ, ಸ್ವಲ್ಪ ರೀತಿಯಾಗಿ ಮನೋಕಲಹ, ಮನೆಗೆ ಬಂದು ಅದೇ ವಿಚಾರದಲ್ಲಿ ಜಗಳ ಆಗುವಂಥದ್ದು. ಕರ್ಮದಲ್ಲಿ ಗುರು ಶುಕ್ರ, ಧನನಾಶ, ಕಲಹ ಇವೆಲ್ಲ ಆಗುವಂಥದ್ದಿದೆ. ತೃತೀಯದಲ್ಲಿ ಚಂದ್ರಮಾಂದಿದ್ದಂಥ ಕಾರಣ ಮನೋಜಯ ಬರುತ್ತೆ, ಆದರೂ ಜಾಗ್ರತೆ ಬೇಕು. ವಿಷ್ಣುವಿನ ಆರಾಧನೆಯನ್ನು ಕನ್ಯಾ ರಾಶಿಯವರು ಇವತ್ತು ಮಾಡಿಕೊಂಡು ಬಿಡಿ, ಶುಭವಾಗಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ 2ರಲ್ಲಿ ಚಂದ್ರ. 2ನೇ ಮನೆ ಅಂತಂದರೆ ಧನಸ್ಥಾನ, ಕಣ್ಣಿನ ಸ್ಥಾನ, ನಾಲಿಗೆಯ ಸ್ಥಾನ, ಮಾತಿನ ಸ್ಥಾನ, ಕುಟುಂಬದ ಸ್ಥಾನ. ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇವ ಚ ಸ್ಥಾನಂ ಅನ್ನಂ ಅಲ್ವಾ. ಪ್ರಮುಖವಾಗಿರುವಂಥದ್ದೇನು ಹೇಳಿ, ಇವತ್ತಿನ ದಿವಸ ತುಲಾರಾಶಿಯವರಿಗೆ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಮಾಂದಿ ಇದೆ, ದ್ರವ್ಯನಾಶ ಆಗುವಂಥದ್ದುಂಟು, ಕಲಹಗಳಾಗುವಂಥದ್ದುಂಟು. ಮಾತಿನಲ್ಲಿ ಜಾಗ್ರತೆ ಬೇಕು. ವೇದದಲ್ಲಿ ಕುಜ, ಧನನಾಶ, ಪಂಚಮದಲ್ಲಿ ರಾಹು, ಬುದ್ಧಿನಾಶವನ್ನು ಕೊಡುವಂಥದ್ದು. ಭಾಗ್ಯದಲ್ಲಿ 10ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಗುರು ಶುಕ್ರರ ಸಂಚಾರ ಇದ್ದರೆ ಪೂರ್ವಪುಣ್ಯ, 9ನೇ ಮನೆಯಲ್ಲಿ ಪೂರ್ವಪುಣ್ಯ ಸ್ಥಾನದಲ್ಲಿ ಆ ಒಂದು ಗುರು ಶುಕ್ರರ ಸಂಚಾರ ಜೊತೆಯಲ್ಲಿ ಗುರುವಿನ ದೃಷ್ಟಿ, ಪಂಚಮ 5ನೇ ದೃಷ್ಟಿಯಿಂದಾಗಿ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಶುಕ್ರನು ಗುರುವಿನ ಜೊತೆಯಲ್ಲಿ ಸ್ಥಿತವಾದಂಥ ಕಾರಣಕ್ಕಾಗಿ ಪೂರ್ವ ಪುಣ್ಯ ಪ್ರಾಪ್ತಿ, ಮುಂಚೆ ಮಾಡಿದ ಶುಭ ಕೆಲಸಗಳ ಏನು ಪುಣ್ಯ ಆಳುವಂಥದ್ದಿರುತ್ತೆ ಇವತ್ತು ನಿಮಗೆ ಕಾಪಾಡುತ್ತೆ, ರಕ್ಷಣೆಗೆ ಬರುತ್ತೆ. ನಾವು ಕೂಡಿಟ್ಟಂಥ ಹಣ ಯಾವಾಗ ಆಪಾದನವಾಗಿ ನಮಗೆ ತೊಂದರೆ ಇರುವಂತಹ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೋ, ನಾವು ಮಾಡಿದ ಸಮಾಜಮುಖಿಯಾಗಿ ಮಾಡಿರುವಂಥ ದೇವತಾರಾಧನೆಗಳಾಗಿರಲಿ, ಪರೋಪಕಾರವಾಗಿರಲಿ, ಅವೆಲ್ಲ ಪುಣ್ಯ ರೂಪವಾಗಿ ನಮ್ಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಒಂದು ಅಕೌಂಟಿನಲ್ಲಿ ಸೇವ್ ಆಗಿರುತ್ತೆ. ಅದನ್ನು ಇವತ್ತಿನ ದಿವಸ
ನಮಗೆ ಉಪಯೋಗಕ್ಕೆ ಬರುವಂಥ ಸಾಧ್ಯತೆಗಳು ತುಲಾರಾಶಿಯವರಿಗಿದೆ. ಪೂರ್ವ ಪುಣ್ಯ ಪ್ರಾಪ್ತಿ, ಸುಖ ಪ್ರಾಪ್ತಿ, ಲಕ್ಷ್ಮೀ ಆರಾಧನೆ ಮಾಡಿಕೊಂಡು ಬಿಡಿ ಅಲ್ವಾ. ಆ ಒಂದು ಲಕ್ಷ್ಮಿ ಅಂತಂದರೆ ಸುವಸ್ತು, ಎಲ್ಲದೂ ಒಳ್ಳೆಯದಾಗತ್ತೆ ಅಂತ ನಂಬಿಕೆ ಇಟ್ಟಿಟ್ಟು ಲಕ್ಷ್ಮಿ ಆರಾಧನೆ ಮಾಡಿ ತುಲಾರಾಶಿಗೆ ಒಳ್ಳೆಯದಾಗಲಿ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ, ಮನೋಕಾರಕ ಚಂದ್ರನು, ಮಾತ್ರಕಾರಕನಾದ ಚಂದ್ರನು ಜನ್ಮರಾಶಿ ಜೊತೆಯಲ್ಲಿ ಭ್ರಾಂತಿಕಾರಕನಾದ ಮಾಂದ್ಯು ಇದ್ದಾನೆ. ರೋಗಿ ಕ್ಷತಾಂಗು ಗುಳಿಕೆ ತನುಸ್ಥೆ, ನಮಗೆ ಭ್ರಾಂತ ನಡೆಸ್ತಾನೆ ಅಲ್ವಾ. ಆ ಒಂದು ಮಾಂದಿರುವಂಥ ಸಂದರ್ಭದಲ್ಲಿ ಜನ್ಮರಾಶಿಯಲ್ಲಿದ್ದಾಗ ಯಾವ ರೀತಿ ಆಗತ್ತೆ ಹೇಳುವಂಥದ್ದಿಲ್ಲ. ಆದರೂ ರೋಗಿ ಕ್ಷತಾಂಗು, ಪಂಚಮದಲ್ಲಿ ಶನಿ ನಡೀತಾ ಇದೆ ನಿಮಗೆ. ಪಂಚಮಸ್ಥೆ ಶನಿಶ್ಚ ಮಂದ್ರಣಾಮ್ ಕಷ್ಟಪ್ರದಾಯಕ ಅಂತ ಹೇಳಿದರೆ, ಕಷ್ಟ ಹೇಳುವಂಥದ್ದು ಜೊತೆಯಲ್ಲಿರುತ್ತೆ, ಸ್ವಲ್ಪ ಜಾಗ್ರತೆಗಳು ಬೇಕು. ಅಷ್ಟಮದಲ್ಲಿ ಗುರುಷ್ಕರ ನೋಡಿ, ರಂಧ್ರಭಾವ, ಆಯುಷ್ಯಸ್ಥಾನ, ಆರೋಗ್ಯ ಸ್ಥಾನದಲ್ಲಿ 8ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರುಷ್ಕರ ಸಂಚಾರ ಹೇಳುವಂಥದ್ದುಂಟು. ಸಂಪತ್ತಿದ್ದರು, ಶುಕ್ರಾಲ್ ಸಂಪತ್ತು ಕೊಡ್ತಾನೆ 8ನೇ ಮನೆಯಲ್ಲಿದ್ದರು. ಆದರೆ ರೋಗ ಪ್ರಾಪ್ತಿ ಯಾರಿಗೆ, ನಿಮಗೆ ಉಪಯೋಗಕ್ಕೆ ಬರುವಂಥದ್ದಿಲ್ಲ. ನಿಮಗೆ ಹಣ ಬರುವಂಥ ಯೋಗ ಇರುತ್ತೆ, ಉಳಿಸ್ಕೊಳ್ಳುವಂಥ ಯೋಗ್ಯತೆ ಇಲ್ಲ. ಅದು ಹಣ ಇನ್ನೊಬ್ಬರ ಪಾಲು, ಯಾರ ಪಾಲು, ವೈದ್ಯರ ಪಾಲಾಗುವಂಥ ಸಾಧ್ಯತೆ ಉಂಟು ರೋಗ ಪ್ರಾಪ್ತಿಯಾಗಿ. ಚತುರ್ಥದಲ್ಲಿ ರಾಹು ಇದ್ದಾನೆ. ಮತ್ತು ನೋಡಿ ಅಲ್ಲಿ ಪ್ರಮುಖವಾಗಿ ಮಾನಹಾನಿ ಅಂತ ಹೇಳಿದ್ದಾರೆ. 4ನೇ ಮನೆಯಲ್ಲಿದ್ದರೆ ದುರ್ಗೆ ಆರಾಧನೆ ಮಾಡಿಕೊಂಡು ಬಿಡಿ. ಪ್ರಮುಖವಾಗಿ ಬೇಕಾಗಿರುವಂಥದ್ದು ಏನು ಕೇಳಿದ್ರೆ ದುರ್ಗಾ ದುರ್ಗತಿ ನಾಶಿನಿ ಅಲ್ವಾ ಮಾಡುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಜನ್ಮಮಾಂದ್ಯದಿಂದಾಗಿ ತೊಂದರೆ ಬರುವಂಥದ್ದುಂಟು. ದುರ್ಗೆ ಆರಾಧನೆ ಮಾಡಿಕೊಂಡು ಬಿಡಿ, ಶುಭವಾಗಲಿ. ಮುಂದಿನ ರಾಶಿ ಗುರುವಿನ ರಾಶಿ ಆದಂಥ ಧನುರಾಶಿ. ಧನುರಾಶಿಯವರಿಗೂ 12ನೇ ಮನೆಯಲ್ಲಿ ಚಂದ್ರ ಮತ್ತು ಮಾಂದಿ ಅಲ್ವಾ. ಬುದ್ಧಿನಾಶ, ಧನಂ ವ್ಯಯ, ಆಲೋಚನೆಗಳು ಏನೇನೋ ಕೊಡ್ತಾನೆ. ಆಲೋಚನೆ ಮಾಡಲಿಕ್ಕೆ ಸಮಯವನ್ನು ಕೊಡುವಂಗಿಲ್ಲ. ದುಗುಡತೆ, ಅವಸರ, ಇದನ್ನೆಲ್ಲ ಮಾಡಿ ಹಣವನ್ನು ವ್ಯಯ ಮಾಡುವಂಥದ್ದು. ಇನ್ನೊಬ್ಬರ ಮಾತನ್ನು ಕೇಳಿ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ಉಂಟು. ಬುದ್ಧಿನಾಶ, ಧನವ್ಯಯ. ಚತುರ್ಥದಲ್ಲಿ ಶನಿ ಇದ್ದಾನೆ, ಸುಖ ಹಾನಿ ಹೇಳುವಂಥದ್ದು. ಸಪ್ತಮದಲ್ಲಿ ರಾಷ್ಟ್ರಾಧಿಪತಿ ಅಂತ ಗುರುವು, ಷಷ್ಠಮಾಧಿಪತಿ ಆಗಿರ್ತಕ್ಕಂಥ ಶುಕ್ರನ ಜೊತೆಯಲ್ಲಿ ನೇರ ಸಂಪರ್ಕ. ಸಪ್ತಮ ದೃಷ್ಟಿ ಹೇಳುವಂಥದ್ದು ಜನ್ಮರಾಶಿಯ ಮೇಲಿದೆ. ಸಂಸಾರ ಪ್ರೀತಿ ಉಂಟು. ಸ್ವಲ್ಪ ರೀತಿಯಾಗಿ ಸ್ತ್ರೀ ಪೀಡೆ, ಯಾವುದೋ ರೀತಿಯಾಗಿ ಇನ್ನೊಬ್ಬರ ಜೊತೆಯಲ್ಲಿ ಹೆಂಗಸರೊಟ್ಟಿಗೆ ಜಗಳವನ್ನು ಮಾಡುವಂಥ ಅಥವಾ ಗಂಡಸರು ಮತ್ತು ಗಂಡ ಹೆಂಡರಲ್ಲಿ ಜಗಳಗಳು, ಪರಸ್ಪರ ವಿರಸಗಳು ಬರುವಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ಇವತ್ತಿನ ದಿವಸ ಉಂಟು. ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಕುಜ, ಕಾರ್ಯಭಂಗ ಮಾಡುವಂಥ ಕೆಲಸಗಳೆಲ್ಲ ಏನಾಗುತ್ತೆ, ವಿಘ್ನಗಳು ಬರುತ್ತೆ. ದತ್ತಾತ್ರೇಯರ ಆರಾಧನೆ, ತ್ರಿಮೂರ್ತಿ ರೂಪ ಗಾಣಗ ಪ್ರವಾಸಿ ದತ್ತಾತ್ರೇಯ ಆರಾಧನೆಯನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಕರ ರಾಶಿ. ಮಕರ ರಾಶಿಯವರಿಗೆ 11ನೇ ಮನೆಯಲ್ಲಿ ಚಂದ್ರ ಮತ್ತು ಮಾಂದಿ, ಶುಭ ಏಕಾದಶ ಫಲ, ಮನೋತೃಪ್ತಿಯನ್ನು ಕೊಡ್ತದೆ, ಸಂತೋಷವನ್ನು. ಆದರೆ ದ್ವಿತೀಯದಲ್ಲಿ ರಾಹು, ವಿಷಬಾಧೆ, ಕೆಟ್ಟ ಮಾತು, ಮಾತಿನ ಜಾಗ್ರತೆ ಬೇಕು. ಷಷ್ಠಮದಲ್ಲಿ ಗುರು ಶುಕ್ರರಿದ್ದಾರೆ. ಶತ್ರುಪೀಡೆ ಜೊತೆಯಲ್ಲಿ ವಿಪತ್ತು, ಗುರುವಿನಿಂದಾಗಿ ಶತ್ರುಪೀಡೆ, ಶುಕ್ರನಿಂದಾಗಿ ವಿಪತ್ತು, ಇವೆಲ್ಲ ಬರುವಂಥ ಸಾಧ್ಯತೆಗಳು. ಸಪ್ತಮದಲ್ಲಿ ರವಿ ಬುಧರ ದೃಷ್ಟಿ, ಅದೂ ಸಹಿತವಾಗಿ ಅನಿಷ್ಟ. 7ನೇ ಮನೆಯಲ್ಲಿ ರವಿ ಬುಧರ ಇದ್ದರೂ ಸಹಿತವಾಗಿ ಅನಿಷ್ಟವೇ. ಉಷ್ಣ ಭಯ, ಇವೆಲ್ಲ ಬರುವಂಥದ್ದಿದೆ. ಮಕರ ರಾಶಿಯವರಿಗೆ ಬೇಕಾಗಿರುವಂಥದ್ದು ಈಶ್ವರ ಆರಾಧನೆ. ಈಶ್ವರ ದೇವಸ್ಥಾನಕ್ಕೆ ಹೋಗಿ ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಶಿವ ಪಂಚಾಕ್ಷರಿಯನ್ನು 108 ಸಾರಿ ಜಪವನ್ನು ಮಾಡಿಕೊಂಡು ಮುಚ್ಚಿ ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡುವಂಥದ್ದು ಮಾಡಿ ಶುಭ ದಿನವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಜನ್ಮರಾಹು ಇದ್ದರೆ ವಿಷಭಯ, ಅಜೀರ್ಣತೆ, ಏನು ಹೇಳ್ತೇವೆ, ಆಹಾರ ವಿಷಮಯ ಉಂಟು, ಫುಡ್ ಪಾಯ್ಸನ್, ಆರೋಗ್ಯ ಕೆಡುವಂಥದ್ದು, ನಿದ್ರೆ ಇಲ್ಲ, ನಿದ್ರಾಹೀನತೆ, ಸ್ವಪ್ನ ಭೀತಿ, ಕೆಟ್ಟ ಸ್ವಪ್ನಗಳು ಯಾವುದೋ ಇರುವಂಥದ್ದು ಬಂದು ನಮ್ಮ ನಿದ್ರೆಯನ್ನು ಹಾಳು ಮಾಡುವಂಥದ್ದು. ಮತ್ತು ಅದರ ಜೊತೆಯಲ್ಲಿ ದ್ವಿತೀಯದಲ್ಲಿ ಶನಿ ಮಹಾತ್ಮನ ಸಂಚಾರ, ವಿತ್ತಂ ನೇತ್ರಂ ವಾ ಕುಟುಂಬ, ಧನವ್ಯಯ ಹೇಳುವಂಥ ಇಳುವರಿಯ ಕೊನೆಯ ಭಾಗ, ಇನ್ನೂ 2 ವರ್ಷಗಳ ಕಾಲ ನಿಮ್ಮನ್ನು ಸ್ವಲ್ಪ ರೀತಿಯಾಗಿ ನೋಡ್ತಾ ಉಂಟು. ವಿಷಭಯ, ದ್ವಿತೀಯ ಶನಿ, ವಿತ್ತನಾಶ. ಕರ್ಮದಲ್ಲಿ ಚಂದ್ರಮಾಂದಿ, ಇಷ್ಟ ಸಿದ್ಧಿದ್ದರೂ ಕಲಹಗಳಿದೆ, ಸ್ವಲ್ಪ ಜಾಗ್ರತೆ ಬೇಕು. ಪಂಚಮದಲ್ಲಿ ಗುರು ಶುಕ್ರ ಇರುವಂಥ ಕಾರಣಕ್ಕಾಗಿ ಅವೆರಡು ಪೂರ್ವ ಪುಣ್ಯ ಸ್ಥಾನ 5 ಮತ್ತು 9 ಅದೆರಡಕ್ಕೂ ಗುರುವಿನ ದೃಷ್ಟಿ ಹೇಳುವಂಥದ್ದಿದೆ. ತುಲಾರಾಶಿಯವರಿಗೆ ಪಂಚಮ ದೃಷ್ಟಿ ಉಂಟು, ಕುಂಭರಾಶಿಯವರಿಗೆ ನವಮ ದೃಷ್ಟಿ ಉಂಟು ನೋಡಿ. ಪ್ರಮುಖವಾಗಿ ಗುರುವಿನ ದೃಷ್ಟಿ ಹೇಳುವಂಥದ್ದಿದ್ದಂಥ ಕಾರಣಕ್ಕಾಗಿ ಪೂರ್ವ ಪುಣ್ಯ ಪ್ರಾಪ್ತಿ, ಪುತ್ರ ಪ್ರೀತಿ, ಮನೆಯಲ್ಲಿ ಸಂಸಾರಗಳಲ್ಲಿ ಮಕ್ಕಳಲ್ಲಿ ನಿಮ್ಮ ಸಂಸಾರದಲ್ಲಿ ಪ್ರೀತಿ ಇರುತ್ತೆ. ನಾಗನ ಆರಾಧನೆ ಮಾಡಿ. ಪ್ರಮುಖವಾಗಿ ರಾಹುಕೇತುವಿನ ಸಂಬಂಧ ಇದ್ದಂಥ ಕಾರಣಕ್ಕಾಗಿ ಒಂದು ನಾಗನ ಅನುಗ್ರಹ ಹೇಳುವಂಥದ್ದಿದ್ದರೆ ನಮಗೆ ಸ್ಥಿರತೆ ಹೇಳುವಂಥ ಸಿಗುತ್ತೆ. ಅದಕ್ಕೋಸ್ಕರವಾಗಿ ನಾಗನ ಆರಾಧನೆ ಮಾಡಿ ಶುಭವಾಗಲಿ. ವೀಕ್ಷಕರೇ, ನಿತ್ಯ ಭವಿಷ್ಯದ ಕೊನೆಯ ಭಾಗ್ಯ ಹೊಂದಿರುವಂಥದ್ದು ಕೊನೆಯ ರಾಶಿ ಮೀನರಾಶಿ.
ಜನ್ಮದಲ್ಲಿ ಶನಿ, ಜನ್ಮರಾಶಿ ಸ್ಥಿತೋ ಸೌರಿ ಸುಖನಾಶಂ ಕರಿಷ್ಯತಿ. ಉಷ್ಣಭಯ, ಕೋಪ, ಅತಿಯಾದಂಥ ಕೋಪ, ಯಾವುದೇ ಆಲೋಚನೆ ಮಾಡಲಿಕ್ಕೆ ಬುದ್ಧಿಗೆ ಕೆಲಸವನ್ನು ಕೊಡ್ತಾ ಇಲ್ಲ, ಕೇವಲ ನಾಲ್ಗೆ ಕೆಲಸ ಕೊಡುವಂಥ ಸಾಧ್ಯತೆ ಉಂಟು. ಅದೇ ರೀತಿಯ ಕೆಟ್ಟ ಮಾತು ಬರುವಂಥದ್ದಿದೆ. ಸಪ್ತಮದಲ್ಲಿ ಕುಜ ಇದ್ದಾನೆ, ಭಾರ್ಯಾಕರ ಗಂಡ ಹೆಂಡತಿರಲ್ಲಿ ವಾಗ್ವಾದಗಳು, ಭಾಗ್ಯದಲ್ಲಿ ಚಂದ್ರ ಮತ್ತು ಮಾಂದಿ, ರೋಗ ಮತ್ತು ಸಂತಾಪ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಚತುರ್ಥದಲ್ಲಿ ಗುರು ಶುಕ್ರ, ಅದು ಕೆಟ್ಟದ್ದೇ, ಬಂಧು ಕ್ಲೇಶ ಆಳುವಂಥದ್ದು ಹೇಳಿದರೆ. ಕೇಂದ್ರ ಸ್ಥಾನದಲ್ಲಿರುವಂಥದ್ದಕ್ಕೆ ಎಲ್ಲ ಗ್ರಹಗಳು ಸಹಿತವಾಗಿ ಮೀನರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ಇವತ್ತು ಅನುಕೂಲತೆ ಇಲ್ಲ, ಪ್ರತಿಕೂಲತೆ ಉಂಟು. ಅದಕ್ಕೋಸ್ಕರವಾಗಿ ಬೇಕಾಗಿರುವಂಥದ್ದು ನಿಮಗೂ ಈಶ್ವರ ಆರಾಧನೆ, ಅಯ್ಯಪ್ಪನ ಆರಾಧನೆ, ಆಂಜನೇಯನ ಆರಾಧನೆ, ಈ ಮೂರರಲ್ಲಿ ಯಾವುದಾದ್ರು ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡುವಂಥ ಒಂದು ಕ್ರಮವನ್ನು ಮೀನರಾಶಿಯವರು ಮಾಡಿಕೊಂಡು ಬಿಡಿ. ಇರುವಂಥ ಎಲ್ಲ ಕಷ್ಟಗಳಿಂದ ಹೊರಗೆ ಬರ್ತೀರಾ. ಇವಿಷ್ಟು ಇವತ್ತಿನ ಚಂದ್ರನ ಸಂಚಾರ, ಅದೇ ರೀತಿಯಾಗಿ ಬೇರೆ ಗ್ರಹಗಳ ಸ್ಥಿತವಾದಂಥ ಸ್ಥಾನಗಳಿಂದ ಬರುವಂಥ ಅಶುಭ ಫಲಗಳನ್ನು ನೋಡುವಂಥ ನಿತ್ಯ ಭವಿಷ್ಯತ್ತು. ಯಾರ್ಯಾರಿಗೆ ಶುಭವಾಗತ್ತೆ, ಯಾರ್ಯಾರಿಗೆ ಅಶುಭವಾಗತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯಕಾರಕರು ನಿರ್ಣಯ ಮಾಡಿದಾರೋ, ಶುಭ ಇದ್ದವರಿಗೆ ಅನುಗ್ರಹತೆ, ಅಶುಭ ಇದ್ದವರಿಗೆ ದೇವರ ಆರಾಧನೆಯಿಂದ ಅನುಗ್ರಹತೆ, ಇವೆರಡೂ ಸಿಗುವಂಥದ್ದಾಗಲಿ ಅಂತ ಹೇಳ್ತೇವೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ. ನಾಳೆ ಇದೇ ಸಂದರ್ಭಕ್ಕೆ ಮತ್ತೆ ನಾವು ಭೇಟಿಯಾಗೋಣ. ಸಮಸ್ತ ಲೋಕ ಸುಖಿನೋ ಭವಂತು. ಶುಭಂ ಭೂಯಾತ್.